ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡುತ್ತಿರುವಂತಹ ಎಲ್ಲ ನನ್ನ ವೀಕ್ಷಕ ವೃಂದದವರಿಗೆ ನನ್ನ ನಮಸ್ಕಾರ. ತುಪ್ರಂಚಿನ ಮಾತಾ ಬಿನ್ನರಿಗೆ ನನ್ನ ನಮಸ್ಕಾರ. ಇವತ್ತು ನಾನು ಐಫೋನ್ನ ಹಣದಿಂದ ಯೂಟ್ಯೂಬ್ನ ಹಣದಿಂದ ಐಫೋನ್ ತೆಗಿಲಿಕ್ಕೆ ಹೋಗ್ತಿದ್ದೇನೆ. ತುಂಬ ಖುಷಿ ಆಗ್ತುಂಟು. ಜನಗಳ ಸಪೋರ್ಟ್ ಹೀಗೇ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕಂದರೆ ಎಲ್ಲರೂ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ತಾರೆ, ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲರೂ ಸಬ್ಸ್ಕ್ರೈಬ್ ಮೇನ್ ಬೇಕಿದ್ದದು ನನಗೆ. ಸಬ್ಸ್ಕ್ರೈಬ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ. ಇನ್ನೂ ಕೂಡ ಬೇರೆ ಬೇರೆ ವೀಡಿಯೋಸ್ಗಳನ್ನು ಮಾಡ್ತೇನೆ ನಾನು. ಹಾಗೆ ನಂದು ಫೋನ್ ಇದೆ ಅಂತ ಪ್ರಾಬ್ಲಮ್ ಅಂದರೆ ಸ್ಯಾಮ್ಸಂಗ್ ಒಳ್ಳೆ ಉಂಟು, ಆದರೆ ನನಗೆ ಸ್ವಲ್ಪ ಇದು ಆಗಿದೆ, ಪ್ರಾಬ್ಲಮ್ ಆಗಿದೆ. ಹಾಗೆ ನಾನೀಗ ಹೊಸ ಫೋನ್ ತೆಗಿಲಿಕ್ಕೆ ಐಫೋನ್ ತೆಗಿತಿದ್ದೀನಿ ಯೂಟ್ಯೂಬ್ನ ಹಣದಲ್ಲಿ. ಫಾರ್ ದಿ ಫಸ್ಟ್ ಟೈಮ್ ನಾನೊಂದು ಇನ್ವೆಸ್ಟ್ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ ಗಾಯ್ಸ್, ತುಂಬ ಖುಷಿ ಆಗ್ತಿದೆ. ಈಗ ನಾನು ಮೇಕಪ್ ಎಲ್ಲ ಮಾಡಲಿಕ್ಕೆ ಉಂಟು. ನನಗೆ ತುಂಬ ಮೇಕಪ್ ಎಲ್ಲ ಮಾಡಿದ ನಂತರ ನಾನು ಹೊರಡ್ತೇನೆ. ನನಗೀಗ ಕನ್ಫ್ಯೂಷನ್ ಆಗಿದೆ ಎಲ್ಲಿ ಹೋಗಬೇಕು ಅಂತ. ನಾನು ಸಿಟಿ ಸೆಂಟರಿಗೆ ಹೋಗ್ತೇನೆ, ಯಾಕಂದರೆ ಈಗೊಂದು 10 ಆಗಿದೆ. 10:30 ಆದಮೇಲೆ ನಾನು ಸಿಟಿ ಸೆಂಟರ್ಗೆ ಹೋಗಿ ಅಲ್ಲಿ ನಾನು ಪರ್ಚೇಸ್ ಮಾಡ್ತೇನೆ. 10 ಆಗಿದೆ, 10ಗೆ ಮುಂಚೆ ನಾನು ಮೇಕಪ್ ಎಲ್ಲ ಮಾಡಿ ಹೊರಡಿ ಮತ್ತೆ ಹೋಗ್ತೇನೆ ಮಂಗಳೂರಿಗೆ. ಆದಮೇಲೆ ನನಗೆ ತುಂಬ ಖುಷಿ ಆಗ್ತುಂಟು. ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಫೀಲಿಂಗ್ಸ್. ಅಂದರೆ ಐಫೋನ್ ತೆಗಲಿಕ್ಕೆ ಹೋಗೋದು ಒಬ್ವಿಯಸ್ಲಿ ಒಂದು ಖುಷಿ ಇರ್ತದೆ. ಹಾಗೆ ಬನ್ನಿ. ಹಾಯ್ ಗೈಸ್, ನಮಸ್ಕಾರ. ತೂಪುನಂಚಿನ ಮಾತೆಲ್ಲ ನಮಸ್ಕಾರ. ಇನಿಯಾನು ಐಫೋನ್ ಪರವಾಗಿದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸೊ ತೂಕ ಏನು ಚೊಕ್ಕೊಂಡು ಬಂದು ಇದು ಸಿ ಬೈ ತುಲೆ ಒಂಚೆ ಪೋಡಿಯಾನ ಎಂಗೆ ಫುಲ್ ಕನ್ಫ್ಯೂಷನ್ ಉಂಟು. ಪೂರ್ವಿಕಾ ಪೋಡ, ಸಂಗೀತ ಪೋಡ ಅಥವಾ ರಿಲಯನ್ಸಿಗೆ ಪೋಡ ಅಂದ ತೂಕ ಏಪಲ್ಲ ರಿಲಯನ್ಸಿಗೆ ಪೋಪು ನೀನು ಪೂರ್ವಿಕಾಗೆ ಪೋಯಿ. ಐ ಆಮ್ so happy. Finally എനിക്ക് iPhone 14 දෙතුද ආණ්ඩු නිකල්තෝලි. Thank you for your support. ನಿಕ್ಲೇನ ಸಪೋರ್ಟ್ ಇಜ್ಜಂದೆ ಇಂಕ್ ಈತ್ ಮಲ್ಲ ಪ್ರೈಸ್ ಈತ ಮಲ್ಲ ಗಿಫ್ಟ್ ಎಂಕ್ ಗ್ಯಾರಂಟಿ ತಿಕ್ಕರ ಇಜ್ಜಾಂಡು. ಥ್ಯಾಂಕ್ ಯು ಸೋ ಮಚ್. ಐಫೋನ್ ಓ ಪ್ರಜು ಎಂಚಿನದೆ ಹತ್ತು ಕಾಂಡೆ ಅಂಡ್ ಲಕ್ಕದಿ ಯಾನ ಐಫೋನ್ ದೆಪ್ಪರೆ ಪೋದಿತ್ತ ಯೂಟ್ಯೂಬ್ ಕಾಸ್ಟ್ ಐಫೋನ್ ಹತ್ತು ಈ ಜೈದ ಲಕ್ಕದೆ ಲಕ್ಕು ಜಲಾಲು ಐಫೋನ್ಗೆ ಲಕ್ ಪ್ರಜು ಐಫೋನ್ ಹತ್ತು ದಾದಾಲು ನ ಲಕ್ಕದೆ ಪ್ರಜು ಐಫೋನ್ ದೆಪ್ತೀನಿ ಇಂದಿಯನ್ನಿ ಅಲ್ಲ ಹೆಂಗೆ ಕನ್ನ ಹೆಂಗೆ ಗೊತ್ತಿಜ್ಜಾಂಡು ಗಾಯ್ಸ್.